ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲಾ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಅರುಣ ಮಸಾಲಾ, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ನಭಮಂಡಲದಲ್ಲಿರುವ ಆಕಾಶಕಾಯಗಳು ಈ ಭೂಮಿ ಮೇಲೆ ಬದುಕೋ ಮನುಷ್ಯರ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ, ಹೇಗೆಲ್ಲ ಬದಲಾವಣೆಗಳನ್ನು ತರ್ತಾ ಇದೆ ಅನ್ನೋದನ್ನು ಪ್ರಾಚೀನ ಜ್ಯೋತಿಷ್ಯ ಹಾಗೂ ನಮ್ಮ ಹಿರಿಕರು ಹೇಳ್ತಾ ಬಂದಿದ್ದಾರೆ. ಅದರಲ್ಲೂ ತನ್ನ ಜ್ಯೋತಿಯಿಂದ ಪರಂಜ್ಯೋತಿ ಸ್ವರೂಪನಾದಂತಹ ಆ ಸೂರ್ಯದೇವ ತನ್ನ ಪುಣ್ಯ ಪಥವನ್ನು ಬದಲಾಯಿಸುವಂತಹ, ಅಂದರೆ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸಾಗುವ ಪುಣ್ಯ ಪರ್ವ ಕಾಲವೇ ಮಕರ ಸಂಕ್ರಮಣ. ಮಕರ ಸಂಕ್ರಮಣ ಇದಕ್ಕಿಂತಲೂ ವಿಶೇಷವಾಗಿ ಹರಿಹರ ಬ್ರಹ್ಮರ ಸುತನಾದ ಅಯ್ಯಪ್ಪ ಸ್ವಾಮಿಯು ಜ್ಯೋತಿ ಸ್ವರೂಪನಾಗಿ ಆಕಾಶದಲ್ಲಿ ಕಾಣಿಸ್ಕೊಳ್ತಾನೆ ಅನ್ನುವುದು ಭಕ್ತರ ನಂಬಿಕೆ. ಹಾಗಾಗಿ ಜನವರಿ 14ನೇ ತಾರೀಕಿನಂದು ಸಾಮಾನ್ಯವಾಗಿ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಆ ಸ್ವಾಮಿಯ ದರ್ಶನಕ್ಕಾಗಿ ಶಬರಿಮಲೆಗೆ ತೆರಳುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ. ಇದನ್ನು ಮಕರ ಜ್ಯೋತಿಯ ಪೂಜೆ ಅಂತ ಕರೀತೇವೆ. ಈ ಮಕರ ಜ್ಯೋತಿಯ ಸಂದರ್ಭದಲ್ಲಿ ಇಡೀ ದೇಶವೇ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸ್ತಾ ಇರ್ತದೆ. ಹಾಗಾಗಿ ಈ ಮಕರ ಜ್ಯೋತಿ ವಿಶೇಷ ಹಬ್ಬ ಅಂದಮೇಲೆ ಅಲ್ಲೊಂದು ವಿಶೇಷತೆ, ವಿಶೇಷ ತಿಂಡಿ ತಿನಿಸು ಅದೆಲ್ಲ ಇದ್ರೇ ಚಂದ ಅಲ್ವಾ? ಹಾಗಾಗಿ ಇವತ್ತು ಕೂಡ ನಮ್ಮ ರುಚಿಯ ಅಡಿಗೆ ಮನೆಯಲ್ಲಿ ಇವತ್ತಿನ ಸಂಕ್ರಮಣದ ಅಡುಗೆ ಮನೆಗೆ ವಿಶೇಷ ಅತಿಥಿಯಾಗಿ ಬಂದಿರುವವರು ಪೂರ್ಣಿಮಾ ಪದ್ಮನಾಭ ಪ್ರಭು ಅವರು. ನಮಸ್ತೆ ಮೇಡಮ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಇವತ್ತು ನಾವು ಪ್ರತಿನಿತ್ಯ ಹೊಸ ಅಡುಗೆಗಳನ್ನು ಹೊಸ ಅತಿಥಿಗಳ ಜೊತೆ ಮಾಡ್ತಾ ಇರ್ತೇವೆ. ಇವತ್ತಿನ ಅತಿಥಿ ಯಾರು ಅನ್ನೋ ಕುತೂಹಲ ಜನರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಪರಿಚಯ ಸ್ವಲ್ಪ ಸಂಕ್ಷಿಪ್ತವಾಗಿ. ನಾನು ಪೂರ್ಣಿಮಾ ಪದ್ಮನಾಭ ಪ್ರಭು, ಮೂಡುಬಿದಿರೆಯಿಂದ ಬಂದಿರ್ತೇನೆ. ಓಕೆ. ನಮ್ಮ ಮನೆಯವರು ಕೆನರಾ ಬ್ಯಾಂಕ್ ಉದ್ಯೋಗಿ. ಓಕೆ. ಮೂಡುಬಿದಿರೆಯವರು. ಓಕೆ. ಅಡುಗೆ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಅಡುಗೆ ಆಸಕ್ತಿ ಬಗ್ಗೆ ಆಸಕ್ತಿ ತುಂಬ ಇದೆ. ಹೊಸ ಹೊಸ ನಾನು ಹೌಸ್ ವೈಫ್. ಹಾಂ, ಹಾಗಾಗಿ ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಓಕೆ. ಮನೆಯಲ್ಲಿ ನೀವು ಹಬ್ಬ, ಓಕೆ, ಜೊತೆ ಅತ್ತೆ ಇದ್ದಾರೆ, 83 ಇಯರ್ಸ್. ಓಕೆ. ನಿಮಗೆ ಮೊಮ್ಮಗು ಇದೆ ಅಂತ ಕೇಳ್ಪಟ್ಟೆ. ಹಾಗಾಗಿ ನಿಮ್ಮಲ್ಲಿ 5 ಜನರೇಷನ್ ಇದೆ. ಬಹಳ ವಿಶೇಷವಾದ ಮನೆ ಹಾಗಾದ್ರೆ ಅಲ್ವಾ? ಇವತ್ತಿನ ದಿನಮಾನಗಳಲ್ಲಿ ನಾವು 1-2 ಜನರೇಷನ್, ಅಪ್ಪ ಅಮ್ಮ ಮಗು ಅಷ್ಟೇ, ಅಂಥದ್ರಲ್ಲಿ 5 ಜನರೇಷನ್ ಅವ್ರ ಜೊತೆಯಾಗಿ ಬದುಕ್ತಾ ಇದ್ದೀರಿ ಅನ್ನುವುದೇ ಒಂದು ಸಂತೋಷ ಮತ್ತು ದೊಡ್ಡ ವಿಶೇಷನೇ. ಹಾಗಾಗಿ ಅಡುಗೆ ಅನ್ನೋದು ಅದು ಹಿರಿ ತಲೆಯಿಂದ ಕಿರಿ ತಲೆವರೆಗೆ ವಿಶೇಷವಾದ ಅನೇಕ ಅಡುಗೆಗಳನ್ನು ನೋಡಿರ್ತೀರಿ. ಇವತ್ತು ಸಂಕ್ರಮಣದ ವಿಶೇಷವಾಗಿ ನಮಗೋಸ್ಕರ ಏನಂತ ತಯಾರಿಸ್ತೀರಾ ಮೇಡಮ್? ಇವತ್ತು ಅವರೆಕಾಳಿದ್ದು ಖಾರ ಪಲ್ಯ ಅಂತ. ಅವರೆಕಾಳು ಖಾರ ಪಲ್ಯ. ಅವರೆಕಾಳು ಮತ್ತು ಸಂಕ್ರಮಣ ಏನಾದರೂ ಸಂಬಂಧ ಇದೆಯಾ? ಯಾಕಂದ್ರೆ ನಿಮಗೆ ಕಂಪೇರ್ ಮಾಡಿದ್ರೆ ನಾವಿನ್ನೂ ಚಿಕ್ಕವರು. ಅದೇ ಅಲ್ಲ, ಈ ಸೀಸನ್ನಲ್ಲಿ ಆಗೋದು ಅವರೆಕಾಳು. ಹಾಗಾಗಿ ಈ ಸಂಕ್ರಮಣ ಟೈಮಲ್ಲಿ ಅವರೆಕಾಳಿದ್ದು ತುಂಬ ವಿಧದ್ದೆಲ್ಲ ಖಾದ್ಯ ಪಲ್ಯ ಎಲ್ಲ ಮಾಡ್ತಾರೆ. ಅವರೆಕಾಳು ಸಂಕ್ರಮಣದ ಕಾಲದಲ್ಲಿ ಅವರೆಕಾಳು ಬೆಳೆಯೋ ಹೊತ್ತು ಹಾಗಾಗಿ ಇವತ್ತು ನಾನು ಅವರೆಕಾಳು ಖಾರ ಪಲ್ಯ ಮಾಡ್ತೀನಿ. ಸರಿ ಮೇಡಮ್, ಶುರು ಮಾಡ್ಕೊಳ್ಳೋಣ. ನಿಮಗೆ ಏನೆಲ್ಲ ಬೇಕಾಗುತ್ತೆ ಅದಕ್ಕೆ ಹಿಂಗೆ ಮಾಡ್ಕೊಳ್ಳೋದಕ್ಕೆ? ಕಾವಲಿ ಬಾಣಲೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಕೊತಾ ಇದ್ದೀವಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲು ಈರುಳ್ಳಿ ಓಕೆ ಪೀಸ್ ಮಾಡಿದ್ದನ್ನು ಹಾಕ್ಕೋಬೇಕು.
ಇದು ಫುಲ್ಲು ಫ್ರೈ ಮಾಡಬೇಕಂತೇಳಿಲ್ಲ, ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಆಗಬೇಡ, ಬರೀ ಅದು ಮತ್ತೆ ಒಗ್ಗರಣೆ ಹಾಕ್ಲಿಕ್ಕಿದೆ ಅಲ್ಲ, ಅದ್ರ ಹಸಿ ಇದು ಮಿಕ್ಸಿಂಗ್ ಇದು ಹೋದ್ರೆ ಸಾಕು ಅಷ್ಟೇ. ಓಕೆ, ಮಿಕ್ಸಿ ಮಾಡ್ಕೊಳ್ಳೋದು, ಸ್ವಲ್ಪ ಬಾಡ್ಕೊಂಡ್ರೆ ಬಾಡಿಸ್ಕೊಳ್ಳೋದಷ್ಟೇ. ಅಷ್ಟೇ ಅಷ್ಟೇ. ಇನ್ನು ಏನೇನು ಹಾಕೊಂತೀರಾ ಸಾಮಾನ್ಯ ಇದಕ್ಕೆ? ಆಮೇಲೆ ಇದಕ್ಕೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಓಕೆ, ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಮೆಣಸಿನ ಪೌಡರ್. ಸ್ವಲ್ಪ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಡಿಮೆ ಬೇಗ ಆಗುತ್ತೆ, ಮತ್ತು ಓಕೆ, ದಿಢೀರ್ ಮಾಡ್ಕೊಳ್ಬೋದು. ಇದು ಇವಾಗ ಬೇಕಾಗಿರೋದೇ ಅದಲ್ವಾ ಅಡುಗೆ. ಇದು ಜಾಬಿಗೆ ಹೋಗೋರಿಗೆಲ್ಲ ಈಸಿ. ಖಂಡಿತ. ಹಾಗೆ ಬಹಳಷ್ಟು ಮನೆಯಲ್ಲಿ ಇವಾಗ ಯಾರು ಒಂದಿಷ್ಟು ತೆಂಗಿನ ತುರಿ ಸ್ವಲ್ಪ ಹಾಕೋದು, ಖಾರ ಕಡಿಲಿಕ್ಕೆಲ್ಲ ಇಲ್ಲ, ಮಸಾಲೆ ಇಲ್ಲ ಇದರಲ್ಲಿ. ಮಸಾಲೆ ಆ ಖಾರ ತೆಂಗಿನಕಾಯಿ ಹಾಕೊಂಡ್ರೆ. ಹೌದು. ಮತ್ತೆ ನಾವು ದಕ್ಷಿಣ ಕನ್ನಡದವರು ಅಂದ್ರೆ ತೆಂಗಿನಕಾಯಿಯೇ ಬೇಕು ಅಡುಗೆನೇ ರುಚಿ. ಅದರಲ್ಲಿ ನಮಗೆ GSB ಅವರಿಗೆ ಸ್ವಲ್ಪ ದಪ್ಪ ದಪ್ಪ ಮಸಾಲೆದು ಇಷ್ಟ ಜಾಸ್ತಿ. ಖಂಡಿತ. ಇಲ್ಲಿ ಈ ಅಡುಗೆ ಮನೆಯಲ್ಲಿ ಅದೆಷ್ಟು ಜನ ಅಡುಗೆ ಮಾಡಿ ಹೋಗ್ತಾರೆ ಅಂದ್ರೆ ಊರಿನವ್ರಿಗೆ ಎಲ್ಲಾರ ಅಡುಗೆನೂ ಗೊತ್ತಾಗಬೇಕು. ಜಾಬಿಗೆ ಹೋಗುವವರಿಗೆ ಈಸಿ ಇದು, ಒಳ್ಳೇದು, ತುಂಬ ಬೇಗ ಆಗುತ್ತೆ ಇದು. ಖಂಡಿತ. ಅದರಲ್ಲೂ ಮೊದಲೇ ಬೇಯಿಸ್ಕೊಂಡಿಟ್ರೆ ಅವರೆಕಾಳೆಲ್ಲ ಮುಂಚಿನ ದಿವಸನೇ ಅವರು ಬೆಳಿಗ್ಗೆ ಎದ್ದು 5 ನಿಮಿಷದಲ್ಲಿ ಮಾಡ್ಕೊಂಡು ಮುಂಚಿನ ದಿನನೇ ಬೇಯಿಸ್ಕೊಂಡು ಇಡ್ಬೋದು ಬೇಕಿದ್ರೆ. ಅವರು ಜಾಬಿಗೆ ಹೋಗುವವರು, ನಾವು ಮನೆಯಲ್ಲಿ ಇರ್ತೀವಲ್ಲ, ಬೇಕಾದಷ್ಟು ಟೈಮ್ ಇರುತ್ತೆ. ಬೇಕಾದಷ್ಟು ಟೈಮ್ ಇರುತ್ತೆ ಅನ್ನೋದು ಸತ್ಯ, ಆದ್ರೆ ಅದನ್ನ ಯಾರು ಹೇಳಲ್ಲ, ಎಲ್ಲರೂ ಟೈಮ್ ಇಲ್ಲ ಅನ್ನೋರೇ ಇರೋದು. ನಮಗೆ ಅದೇ ಜಾಬ್ ಅಲ್ಲ, ರುಚಿಯಾಗಿ ಮಾಡೋದು. ಕಾಯಿಲೆ ಅಲ್ಲ, ಸ್ವಲ್ಪ ಇಷ್ಟು ಮಾಡಿದರೆ ಸಾಕು. ಆಮೇಲೆ ಇನ್ನದಕ್ಕೆ ಟೊಮೆಟೊ ಹಾಕೋದು, ಸ್ವಲ್ಪ ಫ್ರೈ ಮಾಡಿಸ್ಕೊಳ್ಬೇಕು ಇದನ್ನು ಕೂಡ. ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ನನಗೆ. ಎಷ್ಟು ಈರುಳ್ಳಿ ತಗೊಂಡ್ರಿ ಇದಕ್ಕೆ? ಇದಕ್ಕೆ ಒಂದು ಸಣ್ಣದಾದರೆ 2, ದೊಡ್ಡದಾದರೆ 1 ಸಾಕು. ಸರಿ, ಇಷ್ಟು ದೊಡ್ಡದಾದರೆ 1 ಸಾಕು. ಟೊಮೆಟೊನು 1 ಸಾಕು, ಇಷ್ಟಕ್ಕೆ ಸಾಕು. ಮತ್ತೆ ಅವರವರಿಗೆ ಬೇಕಾದಾಗ ಕ್ವಾಂಟಿಟಿ ವೈಸ್ ಅಲ್ಲ, ಕೆಲವರಿಗೆ ಸ್ವಲ್ಪ ಹುಳಿ ಜಾಸ್ತಿ, ಕೆಲವರಿಗೆ ಸ್ವಲ್ಪ ಈರುಳ್ಳಿ ತುಂಬ ಇರಬೇಕು, ಹಾಗೆಲ್ಲ ಇರುತ್ತಲ್ಲ, ಟೇಸ್ಟ್ ಚೇಂಜ್ ಮಾಡ್ಕೊ ಅವರವರ ಇದಕ್ಕೆ. ಮತ್ತೆ ಇಂಗ್ರೀಡಿಯೆಂಟ್ಸ್ ಇಷ್ಟ ಹಾಕ್ಬೇಕಷ್ಟೇ. ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿ ಅಲ್ಲ ಯಾವಾಗಲೂ. ಹೌದು ಹೌದು. ಇವಾಗ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ ರುಚಿಗೆ. ಅರುಣ ಮಸಾಲ ಹಾಕ್ತೀರಾ? ಅರುಣ ಮಸಾಲ, ಅರುಣ ಮಸಾಲ, ಮೆಣಸಿನ ಪುಡಿ, ಖಾರದ ಪುಡಿನೂ ಹಾಗೆ. ಅವರಿಗೆ ಪಕ್ಕನೆ ಖಾರ ಬೇಕಿದ್ರೆ ತುಂಬ ಖಾರ ಮಾಡ್ಕೊಳ್ಬೋದು, ಇಲ್ಲಾದ್ರೆ ನೋಡಿ ಈಗ ಕಲರ್ ನೋಡಿ ಒಳ್ಳೆ ನೋಡಿ ಹಾಕೋಬಹುದು ಮತ್ತೆ ಬೇಕಿದ್ರೆ. ಇದೀಗ ಸರಿ ಅಂದ್ರೆ ಅದರದ್ದು ಇದು ಹೋಗುತ್ತಲ್ಲ, ಸ್ಮೆಲ್ ಬರುತ್ತೆ. ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಆದರೆ ಹಸಿತನ ಹೋಗುತ್ತೆ ಅದರದ್ದು. ಮೆಣಸಿದ ಪೌಡ್ರ್ ಹಸಿ ಅಲ್ಲ ಅದು ಪೌಡ್ರ್, ಸ್ವಲ್ಪ ಬಾಡಿಸ್ಕೊಂಡ್ರೆ ಮೆಣಸಿದ ಪರಿಮಳ ಬರುತ್ತೆ. ಆಮೇಲೆ ಇದು ಆಲೂಗಡ್ಡೆ ಸ್ಮ್ಯಾಶ್ ಬೇಯಿಸ್ಕೊಂಡ್ರೆ ಸ್ಮ್ಯಾಶ್ ಮಾಡಿರೋ 2 ಸಣ್ಣ ಸಣ್ಣದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಡಬೇಕು ಬೇಯಿಸಿ. ಯಾಕಂದ್ರೆ ಅದಕ್ಕೆ ಮಸಾಲೆ ಹಾಕಲ್ವಲ್ಲ, ಇದು ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ. ಬೇಯಿಸಿರೋ ಅಂದ್ರೆ ಬರೀ ಮಿಕ್ಸಿಂಗೇ ಕೆಲಸ ಅನ್ಸುತ್ತೆ. ಅಷ್ಟೇ ಇದು ಬೇಗ ಆಗುತ್ತೆ. ಮತ್ತೆ ಇದು ಖಾಲಿ ಊಟಕ್ಕೆ ಮಾತ್ರ ಅಲ್ಲ, ನಮ್ದು ಶಾವಿಗೆ ಮಾಡ್ತೀವಲ್ಲ ನಾವು, ಅಕ್ಕಿದ್ದು ಶಾವಿಗೆ, ಅದಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ಮತ್ತೆ ಇದು ನೀರು ದೋಸೆ ಅದಕ್ಕೂ ಒಳ್ಳೇದಾಗುತ್ತೆ. ಇದು ನಿತ್ಯದ ಅಡುಗೆ, ಇದು ಬೇಕಂತ ಎಲ್ಲ ಹಾಕೋಬೇಕಂತ ಹೇಳಿಲ್ಲ, ನಮ್ಮ ಪಕ್ಕನೆ ಜಾಸ್ತಿ ಆಗ್ತದೆ ಆದರೆ ಬೇಡ, ಫುಲ್ ಇಷ್ಟು ಬೇಡ. ಕಾಳುಗಳು ಇಷ್ಟ ಅಂದರೆ ಬಳಸ್ಕೋಬೋದು ಅಲ್ವಾ? ತುಂಬ ಬೇಕಿದ್ರೆ ತುಂಬ ಹಾಕ್ಕೋಬೋದು. ದೊಡ್ಡದು ಮಾಡಿ ಕುದಿ ಬರಲಿ, ಸ್ವಲ್ಪ ಅದು ಬೇಯಬೇಕಲ್ಲ. ಇದು ಅವರೆಕಾಳು ಬೇಯಿಸ್ಕೊಂಡಿಟ್ಟಿದ್ದೀನಿ, ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿಟ್ಟಿದ್ದೀನಿ, ಸ್ವಲ್ಪ ಸ್ಮೆಲ್ ಬರಲಿಕ್ಕೆ. ಧನಿಯಾ ಪೌಡರ್ ಅದು ಬರೀ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಅದು ಪರಿಮಳ ಒಳ್ಳೆ ಬರುತ್ತೆ, ಫ್ರೆಶ್ ಅಲ್ಲ. ಹಾಕ್ಬೋದು ಇದ್ರೆ, ಅವ್ರದ್ದು ಹಾಕೋಬಹುದು, ಯಾವುದು ಆಗುತ್ತೆ.
ಕೊತ್ತಂಬರಿ ನೀವು ಫ್ರೈ ಮಾಡ್ಕೋತೀರಾ ಇಲ್ಲ, ಅಥವಾ ಹಸಿ, ಹಸಿ ಹಸಿ. ಹಸಿದನೇ ಯೂಸ್ ಮಾಡ್ತೀರಾ? ಆಮೇಲೆ ಸ್ವಲ್ಪ ಇದು ಟೇಸ್ಟಿಗೆ ತೆಂಗಿನಕಾಯಿ ತುರಿ. ಒಂಥರ ಡಯಟ್ ಫುಡ್ಡಿನಾಗೂ ಆಗುತ್ತೆ ಇದು, ಹೌದು ಯಾಕಂದರೆ ಈರುಳ್ಳಿ ಒಳ್ಳೆಯದಲ್ಲ ಹೌದು. ಡಯಟಿಂಗಿಗೆ. ತುಂಬ ಹಾಕಬೇಕಂತ ಹೇಳಿದ್ರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿದರೆ ಸಾಕು. ಸಂಕ್ರಾಂತಿ ಸ್ಪೆಷಲ್ ಮಾಡ್ತೀರಾ? ಮನೇಲಿ ಏನಾದರೂ ಸ್ಪೆಷಲ್ ಮಾಡ್ತೀರಾ ಸಂಕ್ರಾಂತಿ ನಾವೀಗ ಹೊತ್ತಿಗೆ? ಸಂಕ್ರಾಂತಿಗೆ ಅಂದರೆ ನಾವಿಷ್ಟು ಒಂದು 6 ವರ್ಷ ನಾರ್ತ್ ಕೇಂದ್ರದಲ್ಲಿದ್ದೆವು, ಸಿರ್ಸಿ ಅಂತ. ಓಕೆ. ಅಲ್ಲಿ ತುಂಬ ಆಚರಣೆ ಮಾಡ್ತಾರೆ. ಎಲ್ಲ ಹುಡುಗಿಯರೆಲ್ಲ ಎಳ್ಳು ಬೆಲ್ಲ ಕೊಡ್ಲಿಕ್ಕೆ ಬರೋದೆಲ್ಲ ಇದೆ. ಹಾಗಾಗಿ ನಾವು ಸ್ವಲ್ಪ ಇಂಟ್ರೆಸ್ಟಲ್ಲಿ ಮಾಡ್ತಿದ್ದೀವಿ. ಅಲ್ಲಿ ಸ್ವಲ್ಪ ನೀರು ಕೊಡಿ. ನೀರು ಹಾಕೊಳ್ಳೋದಾ? ಹಾಂ, ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಆಗಬೇಕು. ಸ್ವಲ್ಪ ತೆಳ್ಳಗಾಗಬೇಕಾ? ಸಾಕು ಸಾಕು. ಸಾಕಲ್ಲ? ಗ್ರೇವಿ ಥರ ಹೌದು. ಮಾಡ್ಕೊತೀರಿ ಅಲ್ವಾ? ಓಕೆ. ಉಪ್ಪು ಹಾಕುತ್ತೆ. ಉಪ್ಪು ಹುಡಿ ಉಪ್ಪು ಹಾಕೊಂತೀರಿ. ಹಾಂ, ರುಚಿಗೆ ಬೇಕಾದಷ್ಟು. ಅವರೆಕಾಳು ಮೊದಲೇ ಬೇಯಿಸ್ಕೊಂಡಿಟ್ಟಿಲ್ಲ ಅಂದರೆ ಕಷ್ಟ, ಅದು ಬೇಯಿಸ್ಕೊಳ್ಳೇಬೇಕಾಗುತ್ತೆ ಅಲ್ವಾ? ಸ್ವಲ್ಪ ಅದು ಜಾಸ್ತಿ ಹೊತ್ತು ಡೈರೆಕ್ಟ್ ತೆಗೆಯುತ್ತೆ. ಬೇಯಿಸಿದ್ರೆ ಲೇಟ್ ಬೇಯೋದಿಲ್ಲ. ಆಗುತ್ತೆ. ಕುಕ್ಕರಲ್ಲೇ ಬೇಯಿಸ್ಕೋಬೇಕು. ಮತ್ತು ಇವಾಗ ಎಳೆದಿರ್ತದಲ್ಲ, ಹೌದು. ಆಗ ಸ್ವಲ್ಪ ಚೆನ್ನಾಗಿ ಬೇಯ್ತದೆ, ಸ್ಮ್ಯಾಶ್ ಆಗುತ್ತೆ. ಎಳೆದಿದ್ದು ಬಿಡಿಸಿದ ಅವರೆಕಾಳು? ಹಾಂ, ಬಿಡಿಸಿದ್ದು ಹಸಿ ಕಾಳಿಂದ. ಅವರೆಕಾಳು. ಹಸಿ ಅವರೆಕಾಳು. ಒಂದು 2 ವಿಸಿಲ್ ತೆಗೆದು 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಹಾಂ, ಸಾಫ್ಟಾಗಿ ಬೇಯುತ್ತೆ. 2 ವಿಸಿಲ್ ತೆಗೆದು ಸಿಮ್ಮಲ್ಲಿ ಹಾಕ್ಕೊಬೇಕು. ಹೌದು. ಒಗ್ಗರಣೆಗೆ ರೆಡಿ ಮಾಡಿ. ಸರಿ. ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಗ್ಗರಣೆ ಸಾಕಲ್ವಾ? ಬೇರೆ ಬೇರೆ ಅಡುಗೆಗೆ ಬೇರೆ ಬೇರೆ ನಮ್ಮ ಒಗ್ಗರಣೆ. ಭಾಷೆಯಲ್ಲಿ ಪಣ್ಣ ಉಪ್ಕರಿ ಅಂತ ಹೇಳ್ತೀವಿ ನಾವು. ಏನು? ಪಣ್ಣ ಉಪ್ಕರಿ ಅಂತ. ಬಣ್ಣ ಉಪ್ಕರಿ. ಹಾಂ, ಪಣ್ಣ ಅಂದರೆ ಇದು ಒಗ್ಗರಣೆ. ಓಕೆ. ಹಾಂ, ಇದಕ್ಕೆ ಹೆಸರೇ ಬಣ್ಣ ಉಪ್ಕರಿ. ಯಾಕಂದರೆ ಇದೇ ಇದರಲ್ಲಿ ಮೇಯ್ನ್. ಹಾಂ. ಸರಿ ಎಣ್ಣೆ ಹಾಕಿ ಸರಿ ಕಾಯಿಸಿ. ಓಕೆ. ಹಾಂ, ಇದೇ ಇಂಪಾರ್ಟೆಂಟ್ ಅದರಲ್ಲಿ. ಇದರಿಂದಲೇ ಅದಕ್ಕೆ ಟೇಸ್ಟ್ ಬರೋದು. ಹಾಂ, ಬಿಸಿ ಸಣ್ಣ ಮಾಡಿದ್ದು. ಅಂಥದ್ದೊಂದು ನಂಬಿಕೆ ಇದೆ ಅಲ್ವಾ? ಸಂಕ್ರಮಣ ದಿನ, ಸಂಕ್ರಮಣ ಟೈಮಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಹೊತ್ತು ಕೇಳಬೇಕಾಗಿಲ್ಲ. ಇಲ್ಲ, ಇಲ್ಲ. ಅಂಥದ್ದೊಂದು ನಂಬಿಕೆ ಇದೆ. ಸಾಕು, ಆಫ್ ಮಾಡ್ತೀವಿ. ಫುಲ್ ಹಾಕಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೋಬೇಕು. ಹಾಂ, ಮುಗೀತು ಅನ್ನೋದನ್ನು ತೋರಿಸುತ್ತೆ. ಅವರೆಕಾಳು ಖಾರ ಪಲ್ಯ ರೆಡಿಯಾಗಿದೆ. ಓಕೆ, ಸರ್ವ್ ಮಾಡ್ತಾ ಇದ್ದೀರಾ? ಹೌದು. ನೋಡೋದಕ್ಕಂತೂ ಚೆನ್ನಾಗಿದೆ. ಟೇಸ್ಟ್ ಖಂಡಿತ. ಅವರೆಕಾಳು ಖಾರ ಪಲ್ಯ. ಓಕೆ, ಥ್ಯಾಂಕ್ ಯು. ಪೂರ್ಣಿಮಾ ಪ್ರಭು ಅವರು ಅವರೆಕಾಳು ಖಾರ ಪಲ್ಯವನ್ನು ತಯಾರಿಸ್ಕೊಟ್ಟಿದ್ದಾರೆ. ಇದರ ರುಚಿ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ನೋಡ್ಕೊಂಬನ್ನಿ ಇದನ್ನು ತಯಾರಿಸುವ ವಿಧಾನವನ್ನು. ಅವರೆಕಾಳಿನ ಖಾರ ಪಲ್ಯ ತಯಾರಿಸುವ ವಿಧಾನ. ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಅರುಣ ಮೆಣಸಿನ ಪುಡಿ, ಬೇಯಿಸಿ ಕಿವುಚಿಕೊಂಡ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಬೇಯಿಸಿದ ಅವರೆಕಾಳನ್ನು ಸೇರಿಸಿ ಮಗುಚಿ. ಕುಟ್ಟಿ ಪುಡಿ ಮಾಡಿದ ಧನಿಯಾ, ತೆಂಗಿನ ತುರಿ, ನೀರು ಹಾಕಿ ಬೇಯಿಸಿ. ಒಗ್ಗರಣೆಗಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಸೇರಿಸಿ ಹೊಂಬಣ್ಣ ಬರುವವರೆಗೆ ಹುರಿದು ಒಗ್ಗರಣೆ ಕೊಡಿ. ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸರ್ವಿಂಗ್ ಬೌಲ್ನಲ್ಲಿ ತೆಗೆದುಕೊಳ್ಳಿ. ರುಚಿಯಾದ ಅವರೆಕಾಳಿನ ಖಾರ ಪಲ್ಯ ಚಪಾತಿಯೊಂದಿಗೆ ಬಲು ರುಚಿಕರ. ಸಂಕ್ರಾಂತಿ ವಿಶೇಷ ಅಡುಗೆ ಖಾರ ಜೊತೆ ಮುಗೀತು ಅಂತ ಬೇಜಾರಾಗಬೇಡಿ. ಸಿಹಿ ಜೊತೆ ಮತ್ತೆ ಬರ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಅರುಣಾ ಮಸಾಲಾ, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಮತ್ತು ಬೇಕ್ ಸ್ಟುಡಿಯೋ. ಈಗಾಗಲೇ ಪ್ರಾಮಿಸ್ ಮಾಡಿದ್ದೀನಿ ನಿಮಗೆ ಖಾರದ ನಂತರ ಸಿಹಿ ಬರುತ್ತೆ ಅಂತ. ಮೇಡಮ್ ರೆಡಿಯಾಗಿ ನಿಂತಿದ್ದಾರೆ ಸಿಹಿ ತಯಾರಿಸೋದಕ್ಕೆ. ಯಾವ ಸಿಹಿಯನ್ನು ನೀವು ತಯಾರಿಸ್ತಾ ಇದ್ದೀರಾ ನಮ್ಮ ಆಲೂಗಡ್ಡೆ ಹಲ್ವಾ? ಆಲೂಗಡ್ಡೆ ಹಲ್ವಾ. ಓಕೆ, ಆಲೂಗಡ್ಡೆ ಹಲ್ವಾವನ್ನು ತಯಾರಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳೋಣ. ಏನೆಲ್ಲ ಪಾತ್ರೆಗಳು ಬೇಕು ನಮಗೆ? ಇದಕ್ಕೆ ಆಯಿಲ್ ಏನು ಹಾಕ್ಕೊಳ್ಳೋದು ಬೇಡ, ತುಪ್ಪ ಹಾಕ್ಲಿಕ್ಕಿದೆ. ಆಮೇಲೆ ಫಸ್ಟಿಗೆ ಇದು ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು. ಇದು ನಿಮ್ಮ ಕಾರ್ಯಕ್ರಮಕ್ಕೋಸ್ಕರ ನಿನ್ನೆ ರಾತ್ರಿ 10 ಗಂಟೆ ಕಲ್ತದ್ದು. ಹೊಸ ಎಕ್ಸ್ಪೆರಿಮೆಂಟ್, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ನಿಮಗೂ ಹೊಸ ಎಕ್ಸ್ಪೆರಿಮೆಂಟ್. ನಿಮ್ಮ ಕಾರ್ಯಕ್ರಮಕ್ಕೋಸ್ಕರ ಕಲ್ತದ್ದು ನಿನ್ನೆ ರಾತ್ರಿ. ಖಂಡಿತ ವೀಕ್ಷಕರಿಗೆ ಮಗಳೇ ಯುನಿಕ್ ಪೀಸ್ ಏನಾದರೂ ಮಾಡಮ್ಮ, ಮಾಡಿದ್ದೆ ಮಾಡಬೇಡ ಅಂತ. ಓಕೆ, ಅದಕ್ಕೋಸ್ಕರ ನಿಮಗೆ ಮಾಡಿದ್ದೆ ಆದ್ರೂ ನಮ್ಗೆ ಅದು ಹೊಸದೇ ತಾನೆ, ಪರವಾಗಿಲ್ಲ. ಹೊಸ ಒಂದು ಅಡುಗೆಯನ್ನು ಪ್ರಯತ್ನ ಪಡ್ತಾ ಇದ್ದೀರಿ ಇಲ್ಲಿ. ಸಂತೋಷ. ವೀಕ್ಷಕರಿಗೋಸ್ಕರ ನೀವು ಕಷ್ಟಪಟ್ಟು ಕಲ್ತಿದ್ದೀರಾ. ಇದರಲ್ಲಿ ಸ್ಮಾಲ್ ಸೈಜ್ 4 ಆಲೂಗಡ್ಡೆ ಇದೆ. ಓಕೆ, ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೇಯಿಸಿ. ಇದನ್ನ ನೈಟೇನೆ ಮಾಡಿ ಇಟ್ಕೊಂಡಿದ್ರೆ ಅಥವಾ ಇವತ್ತು ಇಲ್ಲಿ ಬಂದ ಮೇಲೆ ಮಾಡಿ? ಫಸ್ಟಿಗೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, ಆಮೇಲೆ ತುಪ್ಪ ಹಾಕಿದ್ರೆ ಸ್ಮ್ಯಾಶ್ ಆಗಿರೋ ಆಲೂಗಡ್ಡೆಗೆ ಸಕ್ಕರೆ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ. ಹಾಂ, ಅದರಲ್ಲಿ ಹಾಕ್ಕೊಂಡಿದ್ದೀನಿ ಸಕ್ಕರೆ ಜೊತೆಗೆ. ಓಕೆ, ಆಲ್ಮೋಸ್ಟ್ ಕ್ಯಾರೆಟ್, ಬೀಟ್ರೂಟ್ ಅದೇ ಟೈಪ್ ಬರುತ್ತೆ. ಅದೆಲ್ಲ ಹಲ್ವಾಗಳನ್ನು ಮಾಡ್ತೀವಿ. ಯಾರು ಮಾಡುದಿಲ್ಲ ಯಾರು. ನಮ್ಗೆ ಈಗ ಮನಸ್ಸಿಗೆ ಬಂತು ಈಗ ಅಪರೂಪದ ಅಡುಗೆ. ನಮ್ಮ ಅಕ್ಕನೂ ಒಂದು ಟೈಮಲ್ಲಿ ಹೇಳ್ತಿದ್ರು ಮಾಡಬೇಕು, ಹೊಸ ಮಾಡಬೇಕು, ಹೊಸ ಸಿಹಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೇಗೆ ಆಗಿದೆ ಅಂತ ನೀವು ಹೇಳ್ಬೇಕು. ಖಂಡಿತ. ನಿನ್ನೆ ರಾತ್ರಿ ಒಂದು ಆಲೂಗಡ್ಡೆಯನ್ನು ಮಾಡಿ ನೋಡಿದೆ. ಸರಿ, ಸಕ್ಕರೆ ಇದಾದ್ಮೇಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ಅದು ಇನ್ನೂ ದಪ್ಪ ಆಗುತ್ತಲ್ಲ. ಓಕೆ, ಸಕ್ಕರೆ ಇದೂ ಹಾಗೆ ಈಸಿ. ಇದು ಸಕ್ಕರೆ ಹಾಕೊಂಡ್ಮೇಲೆ ನೀರಾಯಿತು ಅಲ್ವಾ? ಹೌದು, ನೀರು ಹಾಕ್ಲಿಲ್ಲ. ಅದಕ್ಕೆ ನೀರು ಹಾಕ್ಲಿಕ್ಕೆ ಇಲ್ಲ. ಹಾಂ, ಅದೇ ನೀರು ಇರ್ತದಲ್ಲ ಸಕ್ಕರೆದು, ಅದೇ ದಪ್ಪ ಇರೋದು ನೀರಾಗ್ತಾ ಬರ್ತದೆ ಅಲ್ವಾ? ಸ್ವಲ್ಪ ನೀರಿದು ಅಂಶ ಕಮ್ಮಿ ಆದ ಕೂಡಲೇ ಮತ್ತೆ ತುಪ್ಪ ಹಾಕಿ ಕುದಿಸಿದ್ರೆ ಆಯ್ತು. ಆಮೇಲೆ ತುಪ್ಪ ತಳ ಬಿಟ್ಟು ಬರೋವರೆಗೆ ಕುದಿಸ್ತಾ ಇರಬೇಕು. ಇಂಗ್ರೀಡಿಯೆಂಟ್ಸ್ ಬೇರೆ ಏನೆಲ್ಲ ಯೂಸ್ ಮಾಡ್ಕೊಳ್ತೀರಿ ಇದಕ್ಕೆ? ಅದೇ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸೇ ಮುಖ್ಯ ಅಷ್ಟೇ. ಏಲಕ್ಕಿ, ಗೇರು ಬೀಜ, ಆಮೇಲೆ ದ್ರಾಕ್ಷಿ. ಯಾರಾದರೂ ನೆಂಟರು ಬಂದರೆ ತಕ್ಷಣಕ್ಕೆ ತಯಾರಿಸ್ಕೊಳ್ಬೋದು ಅಲ್ವಾ? ಆಲೂಗಡ್ಡೆ ತರಕಾರಿ ಅಂತಲೂ ತಂದಿಟ್ಕೊಂಡಿರ್ತೀವಿ. ರಾತ್ರಿ 10:15 ಆಗಿದೆ ಟ್ರೈ ಮಾಡುವಾಗ. ಆಮೇಲೆ ಮಲಗಿದ ಅತ್ತೆಯವರಿಗೆ ಎಬ್ಬಿಸಿ ಕೊಟ್ಟೆ, ಹೇಗೆ ಆಗಿದೆ ಹೇಳಿ ಅಂತ. ಚೆನ್ನಾಗಿದೆ, ಇದೇ ಮಾಡು ಅಂದ್ರು. ಈಗ ಸಾಧಾರಣ ಡ್ರೈ ಆಯ್ತಲ್ಲ, ಸ್ವಲ್ಪ ನೋಡಿ. ಆಗಲೇ ಹೇಳ್ತಾ ಇದ್ದಾಗ ನೀವು 5 ಜನರೇಷನ್ ಮನೆಯಲ್ಲಿ ಅಂದರೆ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಸಂಸ್ಕಾರ, ಒಳ್ಳೆ ವಾತಾವರಣದಲ್ಲಿ ಬೆಳಿಲಿಕ್ಕೆ ಅವಕಾಶ ಅಲ್ವಾ? ಈಗ ದೂರ ಏನು ಕರೀತಾರೆ ನಿಮ್ಮ ಅಮ್ಮನ, ನಿಮ್ಮ ಮೊಮ್ಮಕ್ಕಳು? ನಮ್ಮದ್ರಲ್ಲಿ ಅಜ್ಜಿಗೆ ತಂದೆ ತಾಯಿಗೆ ಬಪ್ಪ ಅಮ್ಮ ಹೇಳೋದು. ಅಲ್ಲ, ನೀವು ಅಜ್ಜಿ ಅಲ್ವಾ ಅವ್ರಿಗೆ? ನನ್ನ ಅತ್ತೆಯವ್ರಿಗೆ, ನಿಮ್ಮ ಅತ್ತೆಯವರು ಇದ್ದಾರೆ, ನಿಮ್ಮ ಅತ್ತೆಯವ್ರಿಗೆ ನಿಮ್ಮ ಮೊಮ್ಮಕ್ಕಳು ಏನು ಕರೀತಾರೆ ಅಂತ? ಅವರು ಅಜ್ಜಿಗೆ ಪಿಜ್ಜಾಮ್ಮ ಹೇಳೋದು. ಪಿಜ್ಜಾಮ್ಮ ಅಂತ ಕರೀತಾರೆ. ಹೀಗೆ ಕರೆಯೋದಕ್ಕೆ ತುಂಬಾ ಜನಕ್ಕೆ ಅವಕಾಶ ಸಿಗಲ್ಲ. ನಮ್ಮ ಕಡೆ ಒಂದು ಅಜ್ಜಿದು ಅಮ್ಮನನ್ನ ಮೊಮ್ಮಕ್ಕಳು ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ನಮ್ಮದ್ರಲ್ಲೇ ಇದೆ, ನೋಡಿದ್ವಿ, ತೋರಿಸ್ತೀವಿ. ಹಾಗೆ ಇದರಲ್ಲಿ ಬೆಳ್ಳಿ ದೀಪದಲ್ಲಿ ಚಿನ್ನದ್ದು ಬತ್ತಿ ಇಟ್ಟು ಅದರಲ್ಲಿ ದೀಪ ಉರಿಸಿ, ಅಷ್ಟರವರೆಗೆ ಅಜ್ಜಿಗೆ ತೋರಿಸ್ಲಿಕ್ಕಿಲ್ಲ, ಮಗು ಮುತ್ತಜ್ಜಿಗೆ ತೋರಿಸ್ಲಿಕ್ಕಿಲ್ಲ. ಆಮೇಲೆ ಆ ಬೆಳಕಲ್ಲಿ ಮುಖ ನೋಡಬೇಕು. ಅದನ್ನು ಮಾಡಿದ್ವಿ ನಾವು. ಅತ್ತೆಯವರಿಗೆ ಮಾಡಿ ಹಾಗೆ ತೋರಿಸಿದ್ದು ಮೊಮ್ಮಗಳನ್ನು, ನನ್ನ ಮೊಮ್ಮಗಳನ್ನು. ಈ ನಂಬಿಕೆ ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ನನಗೆ ಗೊತ್ತಿಲ್ಲ. ಅದನ್ನು ಮಾಡ್ತಾರೆ ಅನ್ನೋ ಕ್ರಮದ ಬಗ್ಗೆ ಗೊತ್ತಿತ್ತು. ಯಾಕೆ ಮಾಡ್ತಾರೆ ಇದನ್ನ? ಅದು ಒಂದು ಸಂತೋಷ ಅಲ್ಲ. ಅಷ್ಟು ಟೈಮ್ ಅವರು ಬದುಕಿದ್ದಾರೆ ಅಂದರೆ ಒಂದು ರೀಸನ್ ಇದು ಇರ್ಬೋದು. ಅವರಿಗೆ ಅವಾಗ ದೃಷ್ಟಿ ಎಲ್ಲ ಕಮ್ಮಿ ಆಗಿರುತ್ತಲ್ಲ, ಅದು ಒಂದು ರೀಸನ್ ಇರ್ಬೋದು. ಬೆಳಕಲ್ಲಿ ನೋಡಬೇಕು ಮಗುವನ್ನು, ಅವರು ಚೆನ್ನಾಗಿ ನೋಡ್ಕೋಬೇಕು ಅವರಂತ, ನೋಡಬೇಕು ಮಗುವನ್ನು ಅಂತೇಳಿ ಇರ್ಬೋದಂತ ನಾನು ಎಣಿಸೋದು. ಬೇರೆ ಏನು ರೀಸನ್ ಇರಲಿಕ್ಕಿಲ್ಲ. ಮತ್ತೊಂದು ಸಂತೋಷ ಏನಂದರೆ
ಅದೊಂದು ಬೆಳ್ಳಿ ಇದರಲ್ಲಿ ಇಟ್ಟು ಚಿನ್ನದ ಬತ್ತಿ ಇಟ್ಟು ಅಂದ್ರೆ ಎಷ್ಟು ಸಂತೋಷದ ವಿಷಯ ಅಲ್ಲ? ಬತ್ತಿ ಅಂದ್ರೆ ಚಿನ್ನದ ಬತ್ತಿ ಅಂದ್ರೆ ನಾವು ಬತ್ತಿ ಭಾಗ ಅಷ್ಟೇ ಚಿನ್ನ. ಅಲ್ಲ ಹತ್ತಿದ ಬತ್ತಿ ಇದೆ ಅಲ್ಲ, ಅದರ ಒಳಗೆ ಒಂದು ಚಿನ್ನದ ಸರಿಗೆ ಇಡ್ತೀವಿ. ಓ, ಮತ್ತೆ ಅದನ್ನು ಉರಿಸ್ತೀವಿ, ಅದು ಮಾತ್ರ ಉರಿಯುತ್ತದಲ್ಲ ಬತ್ತಿ. ಬತ್ತಿ ಹಾಗೆ ಇರುತ್ತೆ, ಅದನ್ನ ಮತ್ತೆ ಭಟ್ರಿಗೆ ಮಾಡೋದು ಆಮೇಲೆ ಅದನ್ನ ಭಟ್ರಿಗೆ ದಾನ ಮಾಡೋದು. ಅದು ಒಂದು ರೀಸನ್ ಇರ್ಬೋದು. ಏನಾದ್ರು ಸುಡಲ್ಲ ಅಲ್ವಾ, ಅದು ಲೋಹ ಸುಡ. ಅದೊಂದು 4ನೇ ತಲೆಮಾರು ಹೇಳೋ ಖುಷಿ ಆಗುತ್ತಲ್ಲ, ಅದಕ್ಕೆ ಒಂದು ಭಟ್ರಿಗೆ ದಾನ ಕೊಡೋದಂತ ಅದು ಇರ್ಬೋದು ರೀಸನ್. ತುಂಬಾ ಸಂತೋಷ. ಹೊಸ ಮಾಹಿತಿ ಬಹಳಷ್ಟು ಜನಕ್ಕೆ. ನೋಡಿ, ಇವಾಗ ತುಪ್ಪ ಹಾಕುದು ಡ್ರೈ ಆಯ್ತಲ್ಲ, ಇದು ತುಪ್ಪ ಹಾಕೊಂಡಾಗ ಅದಿನ್ನೂ ಚೆನ್ನಾಗಿ ಕಾಣ್ತದೆ. ಈಗ ಚೆನ್ನಾಗಿ ಎಳ್ಕೊಳ್ತದೆ ಫಸ್ಟಿಗೆ, ಮತ್ತೆ ಎಲ್ಲ ಬಿಟ್ಟು ಕೊಡ್ತದೆ. ಮತ್ತು ನಿತ್ಯ ಅಡುಗೆ ಮಾಡೋರಿಗೆ ಮಾಡೋದನ್ನೇ ಮಾಡಿ ಮಾಡಿ ಬೇಜಾರಾದಾಗ ಆದ್ರೂ ಏನಾದ್ರು ವಸ್ತು ಮಾಡಬೇಕು ಅನ್ಸಿದ್ರೆ ಇಂಥ ಸುಲಭದ್ದು ಅಡುಗೆ ಮಾಡೋದಂದ್ರೆ ಬೇಜಾರೇ ಬಂದಿಲ್ಲ ಇಷ್ಟವರೆ ನನಗೆ. 34 ಇಯರ್ಸಿಂದ ಮಾಡ್ತಾ ಇದ್ದೀನಿ. ನನ್ನ ಖುಷಿ, ಯಾಕಂದ್ರೆ ನಮಗೆ ಅದೇ ಅಲ್ಲ. ಹೌದು, ಯಾರಾದ್ರೂ ತಿನ್ನೋರು ಚೆನ್ನಾಗಿದೆ ಅಂತ ಹೇಳಿದ್ರೆ ತೃಪ್ತಿ ಅಲ್ವಾ? ನಮಗೆ ಒಂದು ಬೆಲೆ ಸಿಗುದೇ ಇದರಿಂದ ಅಲ್ಲ. ಖಂಡಿತ. ಮತ್ತು ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಅಡುಗೆ ಮಾಡೋ ಕೈ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಶುರುವಾಗತ್ತೆ ಅಲ್ವಾ ಮನೆಯಲ್ಲಿ. ಇದು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋದು. ದ್ರಾಕ್ಷಿ ಅದು ಹುರ್ಕೊಳ್ಳೋದು ಬೇಡ, ಅದು ತುಪ್ಪ ಇದೆ ಅಲ್ಲ ಅದರಲ್ಲೇ ಡ್ರೈ ಆಗ್ತಾ, ಅದರಲ್ಲೇ ಇದು ಫ್ರೈ ಹಾಕೊಂಡು ಬರುತ್ತೆ. ಸ್ವಲ್ಪ ತುಪ್ಪ ತಡ ಬಿಡುವವರೆಗೆ ಕಾಯಿಸ್ತಾ ಇರಬೇಕು. ಒಂಚೂರು ರುಚಿಗೆ ಮಾತ್ರ ಸ್ವಲ್ಪ ಅಂದರೆ ಸ್ವಲ್ಪ ಚಿಟಿಕೆ ಉಪ್ಪ, ಜಸ್ಟ್ ಟೇಸ್ಟಿಗೆ. ಹೇಗೆ ಬಿಡ್ತಾ ಉಂಟು ನೋಡಿ. ಹೌದು, ತುಪ್ಪ ತಳ ಆಲೂಗಡ್ಡೆನ ಬಿಟ್ಕೊಡ್ತಿದೆ ಅಲ್ವಾ? ಗರಿ ಗರಿ ಬಿಡ್ತಾ ತುಂಬ ಗರಿ ಆಗಲ್ಲ. ಹಾಂ, ಮತ್ತು ನೀವು ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಟು ಒಂದು ಇದರಲ್ಲಿ ಪ್ಲೇಟಲ್ಲಿ ಹಾಕಿ ಪ್ಲೇಟ್ಗೆ ತುಪ್ಪ ಸವರಿ ಬೇಕಿದ್ರೆ ಇಟ್ಟರೆ ಫ್ರಿಜ್ಜಲ್ಲಿ ಪೀಸು ಬರುತ್ತೆ. ಪೀಸ್ ಇಲ್ಲಾಂದರೆ ಹೀಗೆ ಸ್ಪೂನಲ್ಲಿ ತಿನ್ಲಿಕ್ಕೂ ಕೊಡ್ಬೋದು, ಬೌಲಲ್ಲಿ ಹಾಕಿ ಸರ್ವ್ ಮಾಡ್ಬೋದು. ಪೀಸ್ ಹಲ್ವಾ ಮಾಡಬೇಕಾದ್ರೆ ಜಾಸ್ತಿ ಟ್ರೈ ಮಾಡ್ಕೋಬೇಕು, ಹೆಚ್ಚು ಕುದಿಸ್ತಾ ಹೋಗಬೇಕು. ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಅವಾಗ, ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಹೀಗೆ ತಿನ್ನೋದು ಅಂದರೆ ಸ್ಪೂನಲ್ಲಿ ಬೌಲಲ್ಲಿ ಹಾಕೊಂಡು ಇಷ್ಟೇ ಸಾಕಾಗುತ್ತೆ. ನಾರ್ಮಲ್ ಅಲ್ವದಾಗಿ ತಿನ್ನೋದು. ಒಂಚೂರು ಬಿಡಲಿ, ಎಲ್ಲ ಬಿಟ್ಟದ್ದು ಇವಾಗ ಬಿಟ್ಕೊಂಡಿದೆ. ಇವಾಗ ತುಪ್ಪ ತಳ ಬಿಡ್ತಲ್ಲ, ಖಂಡಿತ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಆಯ್ತಾ? ಇದು ಆಯ್ತು, ಆಫ್ ಮಾಡ್ಕೋಬಹುದು. ಆಫ್ ಮಾಡ್ಬೋದು. ಅದ್ರ ಲಾಸ್ಟಿಗೆ ಗೇರು ಬೀಜ ಫ್ರೈ ಮಾಡಿದ ಗೇರು ಬೀಜ ಚೂರು ಸಣ್ಣಕ್ಕೆ ಚೂರು ಮಾಡ್ಕೊಂಡು, ಚೂರೇ ಸಿಗುತ್ತೆ ಅದು, ಹಾಗೆ ಅದು ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಹಾಕಿದ್ರೆ ಆಯ್ತು. ಇಲ್ಲಿ ಡ್ರೈ ಫ್ರೂಟ್ಸ್ ದೇ ಮೇನ್ ರೋಲ್ ಅಲ್ವಾ? ಅದೇ ಅಲಂಕಾರ ಮಾಡ್ದಂಗೆ ಕಾಣ್ತದೆ. ಕಾಶಿ ಹಲ್ವಾ ಥರನೇ ಕಾಣ್ತಿದೆ ಅಲ್ವಾ? ಆಲ್ಮೋಸ್ಟ್ ಅದಿನ್ನೂ ಸ್ವಲ್ಪ ಕಡಿಮೆ ಬಣ್ಣ ಇರುತ್ತೆ. ನೀವು ಸ್ವಲ್ಪ ಕಲರ್ ಹಾಕಿರೋದ್ರಿಂದ ಜಾಸ್ತಿ ಇದೆ ಅನ್ಸುತ್ತೆ ಇದು. ಇಲ್ಲಾಂದ್ರೆ ಕಾಶಿ ಹಲ್ವಾ ಕಾಶಿ ಹಲ್ವಕ್ಕೂ ಹಾಕ್ತಾರೆ ಕಲರ್. ಓಕೆ, ಆಲೂಗಡ್ಡೆ ಹಲ್ವಾ ರೆಡಿ ಆಗಿದೆ, ತಗೊಳ್ಳಿ. ನಾವಂತೂ ತಿನ್ಲಿಕ್ಕೆ ರೆಡಿ ಆಗಿದ್ದೀವಿ, ಸರ್ವ್ ಮಾಡಿಕೊಟ್ರೆ. ಆಲೂಗಡ್ಡೆ ಹಲ್ವಾ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸಂಕ್ರಾಂತಿ ವಿಶೇಷ ಆಲೂಗಡ್ಡೆ ಹಲ್ವಾ ತಯಾರಿಸ್ಕೊಟ್ಟಿದ್ದಾರೆ. 2 ವಿಶೇಷ ಅಡುಗೆಗಳ ರುಚಿ ಹೇಗಿದೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ನೋಡ್ಕೊಂಬನ್ನಿ ಆಲೂಗಡ್ಡೆ ಹಲ್ವಾದ ತಯಾರಿಸುವ ವಿಧಾನವನ್ನ. ಆಲೂಗೆಡ್ಡೆ ಹಲ್ವಾ ತಯಾರಿಸುವ ವಿಧಾನ: ಒಂದು ಪಾತ್ರೆಗೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿಕೊಂಡ ಆಲೂಗೆಡ್ಡೆ ಹಾಕಿ ಸಕ್ಕರೆ ಸೇರಿಸಿ ಚೆನ್ನಾಗಿ ಮಗುಚಿ. ಬಳಿಕ ಇದಕ್ಕೆ ಅರ್ಧ ಬೌಲ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಏಲಕ್ಕಿ ಪುಡಿ, ದ್ರಾಕ್ಷಿ ಬೆರೆಸಿ. ತುಪ್ಪ ತಳಬಿಟ್ಟ ನಂತರ ಫ್ರೈ ಮಾಡಿದ ಗೋಡಂಬಿ ಚೂರುಗಳನ್ನು ಸೇರಿಸಿ ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳಿ. ಸಂಕ್ರಾಂತಿ ಸ್ಪೆಷಲ್ ಆಲೂಗೆಡ್ಡೆ ಹಲ್ವಾ ರೆಡಿ. ಅಡುಗೆ ತಯಾರಾಗಿದೆ. ಸಂಕ್ರಾಂತಿಯ ವಿಶೇಷಗಳು: ಒಂದು ಖಾರ, ಒಂದು ಸಿಹಿ, ಅದ್ರ ಜೊತೆಗೆ ಅದೇನೋ ತಂದ್ಕೊಂಡು ಬಂದಿದ್ದಾರೆ ನನಗೋಸ್ಕರ. ಏನಿದು? ಎಳ್ಳು ಬೆಲ್ಲ.
ಎಳ್ಳು ಬೆಲ್ಲ ಸಂಕ್ರಾಂತಿ ಎಂಬುದು ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಖಂಡಿತ ಎಲ್ಲರೂ ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೆ ಮಾತಾಡೋಣ, ವರ್ಷ ಪೂರ್ತಿ ಖುಷಿಯಾಗಿರೋಣ ಅಂತ ಹೇಳ್ತಾ ಸಿಹಿ ತಿಂತಾ ಇದ್ದೀವಿ. ಜೊತೆಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಕಡೆಯಿಂದ ತಿಳಿಸ್ತಾ ಇದ್ದೀವಿ. ಇವಾಗ ಇವ್ರು ತಯಾರಿಸಿರುವಂತಹ ಖಾರ ನೀವು ರುಚಿ ನೋಡಿ. ಅವರೆಕಾಳು ಖಾರ ಪಲ್ಯ ತಿನ್ನೋಷ್ಟೊತ್ತು ಮಾತಾಡಬಾರ್ದು, ಹಾಗೆ ಚೆನ್ನಾಗಿ ಖಾರ ಪಲ್ಯ ಅಂದರೆ ಖಾರವಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವರೆಕಾಳಿನ ಚೆನ್ನಾಗಿ ಬಂದು ಟೇಸ್ಟಿಯಾಗಿದೆ. ಖಾರ ತಿನ್ನೋದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನೀವು ಅವಾಗಲೇ ಹೇಳಿದ್ರಿ ನೀರು ದೋಸೆ ಜೊತೆಗೆ ಶಾವಿಗೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಂತ. ಈವನ್ ಗಟ್ಟಿ ತಿಂಡಿಗಳಿರುತ್ತೆ ಅಂದರೆ ಪೂರಿ ಚಪಾತಿ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಗರಂ ಮಸಾಲೆ ಹಾಕಿದ್ರೆ ಆಯ್ತು. ಓಕೆ, ಇನ್ನೂ ಟೇಸ್ಟ್ ಆಯ್ತು. ಓಕೆ, ನಮ್ಮ ಇಷ್ಟದ ಭಾಗ ಆಲೂಗಡ್ಡೆ ಹಲ್ವಾ ಸಿಹಿ ಬಿಸಿ ಇದೆ, ಬಿಸಿ ಬಿಸಿಯಾಗಿ. ತುಂಬ ಚೆನ್ನಾಗಿದೆ. ಇದನ್ನು ಖಾಲಿ ಮಾಡಿದ್ಮೇಲೆ ನಾನು ಇಲ್ಲಿಂದ ಹೋಗೋದು. ಇದು ಹೇಗೆ ಅನ್ನಿಸ್ತಿದೆ ಅಂದರೆ ಈ ಸಪಾದ ಭಕ್ಷ್ಯ ಮಾಡ್ತೀವಲ್ಲ ಅದರ ಟೇಸ್ಟ್ ಒಂದಷ್ಟಿದೆ ಇದಕ್ಕೆ, ಆ ಥರ ಅನ್ನಿಸ್ತಿದೆ. ಮತ್ತು ತುಪ್ಪ, ಡ್ರೈ ಫ್ರೂಟ್ಸದ್ದು ರುಚಿ ಎಲ್ಲ ಚೆನ್ನಾಗಿ ಬರ್ತಿದೆ. ಚೆನ್ನಾಗಿದೆ ಇದು. ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ಅವರೆಕಾಳು ಪಲ್ಯ ಮತ್ತು ಆಲೂಗಡ್ಡೆ ಸಿಹಿ ಇದು ಎರಡನ್ನೂ ನಮಗೋಸ್ಕರ ತಯಾರಿಸ್ಕೊಟ್ಟಿದ್ದೀರಿ, ವೀಕ್ಷಕರಿಗೆ ಹೇಳಿಕೊಟ್ಟಿದ್ದೀರಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀವಿ. ಸಂತೋಷ ಮೇಡಮ್, ಇಲ್ಲಿವರೆಗೂ ಬಂದು ವೀಕ್ಷಕರಿಗೆ ಮತ್ತು ನಮಗೆ ಸಂಕ್ರಾಂತಿ ಹಬ್ಬಕ್ಕಾಗಿ ವಿಶೇಷ ಅಡುಗೆಗಳನ್ನು ತಯಾರಿಸೋದಕ್ಕಾಗಿ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಈ ಒಂದು ಉಡುಗೊರೆ. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಈ ಕುಚ್ಚಲಕ್ಕಿ ನಮಗೋಸ್ಕರ. ಹೊಸ ಅಡುಗೆಗಳನ್ನು ತಿಂದು ನಾವಂತೂ ಖುಷಿಯಾಗಿದ್ದೀವಿ. ನೀವು ಕೂಡ ಇನ್ನೂ ಖುಷಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ, ಹೊಸ ತಿಂಡಿಗಳನ್ನು ತಯಾರಿಸಿ. ಏನೂ ಆಗಲ್ಲ ಅಂದರೆ ನಾವಿವತ್ತು ತಯಾರಿಸಿರೋ ಈ ತಿಂಡಿಗಳನ್ನಾದರೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲ, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.